ನಮಸ್ಕಾರ ವೀಕ್ಷಕರೇ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಪ್ರಕೃತಿ ನಮಗೆ ಸೌಂದರ್ಯವಾಗಿ ಕಾಣಿಸಬೇಕು ಅಂತ ಹೇಳಿದರೆ ನಮ್ಮ ಕಣ್ಣುಗಳು ಕೂಡ ಆರೋಗ್ಯವಾಗಿರಬೇಕು. ಸೊ ಈ ಒಂದು ದೃಷ್ಟಿಯಿಂದ ಇವತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ವತಿಯಿಂದ ಕಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ಲುಕೋಮಾದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾದಂತಹ ಡಾಕ್ಟರ್ ಸರಿತಾ ಲೋಬೋ ಅವರಿದ್ದಾರೆ. ಈ ಒಂದು ಗ್ಲುಕೋಮಾ ಅಂದರೆ ಏನು, ಇದರ ಲಕ್ಷಣಗಳೇನು, ಇದರಿಂದ ಕಣ್ಣಿಗೆ ಯಾವ ರೀತಿಯಲ್ಲಿ ತೊಂದರೆಗಳು ಉಂಟಾಗುತ್ತೆ, ಇವೆಲ್ಲದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಸ್ ಡಾಕ್ಟರ್, ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಗ್ಲುಕೋಮಾ ಅಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ಲುಕೋಮಾ ಅಂದರೆ ಏನು ಅನ್ನುವಂಥದ್ದು ಡಾಕ್ಟರ್? ಸಾಮಾನ್ಯವಾಗಿ ಕಣ್ಣಿನ ಒಳಗೆ ಒಂದು ನೀರಿನ ಅಂಶ ಇರುತ್ತೆ, ಇದಕ್ಕೆ ನಾವು ಆಕ್ವೇಸ್ ಹ್ಯೂಮರ್ ಅಂತೇವೆ. ಸೊ ಇದು ಕಂಟಿನ್ಯೂಸ್ ಆಗಿ ಉತ್ಪಾದನೆ ಆಗಿ ಡ್ರೈನ್ ಆಗಿ ಹೋಗ್ತಾ ಇರುತ್ತೆ. ಸೊ ಈ ಉತ್ಪಾದನೆಯಲ್ಲಿ ಅಥವಾ ಡ್ರೈನೇಜ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಈ ಕಣ್ಣಿನ ಅಂಶ ಕಣ್ಣಿನಲ್ಲಿ ಜಾಸ್ತಿ ಆಗಿ ಕಣ್ಣಿನ ಮೇಲೆ ಒತ್ತಡ ಬೀಳುತ್ತೆ. ಸೊ ಈ ಕಂಡೀಷನ್ಗೆ ನಾವು ಗ್ಲೋಕೋಮಾ ಅಂತ ಹೇಳ್ತೇವೆ. ಈ ಒಂದು ಗ್ಲುಕೋಮಾ ಬಂದ್ರೆ ಕಣ್ಣಿಗೆ ಯಾವ ರೀತಿಯಲ್ಲಿ ಹಾನಿ ಆಗ್ಬೋದು ಅನ್ನುವಂಥದ್ದು ಡಾಕ್ಟರ್? ಈ ಕಣ್ಣಿನಲ್ಲಿ ಒತ್ತಡ, ಈ ಪ್ರೆಷರ್, ಆಕ್ವೇಸ್ ಹ್ಯೂಮರಿನ ಪ್ರೆಷರ್ ಜಾಸ್ತಿ ಆದ್ರೆ ಕಣ್ಣಿನ ಹಿಂಭಾಗದಲ್ಲಿರುವ ನರ, ಇದಕ್ಕೆ ನಾವು ಆಪ್ಟಿಕ್ ನರ್ವ್ ಅಂತೇವೆ. ಸೊ ಈ ನರದ ಮೇಲೆ ಒತ್ತಡ ಬಿದ್ರೆ ಕಣ್ಣಿನ ದೃಷ್ಟಿ ಹಾನಿ ಆಗುತ್ತೆ. ಸೊ ಈ ತರ ಗ್ಲೋಕೋಮಾ ಕಣ್ಣಿನ ದೃಷ್ಟಿ ಅಫೆಕ್ಟ್ ಮಾಡುತ್ತೆ, ಕಣ್ಣಿನ ಆಪ್ಟಿಕ್ ನರ್ವಿನ ಮೇಲೆ ಒತ್ತಡ ಬಿದ್ದು. ಹಾಗಾದ್ರೆ ಇದು ಸಾಧಾರಣವಾಗಿ ಎಷ್ಟು ಜನರಲ್ಲಿ ಇದು ಕಾಣಿಸ್ಕೊಳ್ಬಹುದು ಅನ್ನುವಂಥದ್ದು ಡಾಕ್ಟರ್? ಇದು ಒಂದು 100ರಲ್ಲಿ 5 ಜನರಲ್ಲಿ, ಅಂದ್ರೆ 5% ಜನರಲ್ಲಿ ಕಂಡು ಬರುತ್ತೆ. ಈಗಾಗಲೇ ಭಾರತದಲ್ಲಿ 1 ಮಿಲಿಯನ್ ಅಷ್ಟು ಜನ ಗ್ಲೋಕೋಮಾದಿಂದ ಬಳಲುತ್ತಿದ್ದಾರೆ, ಅಷ್ಟು ಜನ ಡಯಾಗ್ನೋಸ್ ಆಗಿದ್ದಾರೆ. ಇದರ ಬಗ್ಗೆ ಜಾಸ್ತಿ ಜನರಿಗೆ ಮಾಹಿತಿ ಇಲ್ಲ, ಆದರೆ ಇಟ್ಸ್ ಕ್ವೈಟ್ ಅ ಕಾಮನ್ ಕಂಡೀಷನ್. ಹಾಗಾದ್ರೆ ಎಷ್ಟು ಬಗೆಯ ಗ್ಲುಕೋಮಾಗಳನ್ನ ನೋಡ್ಬೋದು, ಎಷ್ಟು ಟೈಪ್ಸ್ ಇದೆ ಅನ್ನುವಂಥದ್ದು ಡಾಕ್ಟರ್? ಗ್ಲೋಕೋಮಾ ಹಲವಾರು ಥರದ್ದಿವೆ. ಮೊದಲನೇದಾಗಿ ಸಾಮಾನ್ಯವಾಗಿ ಕಂಡು ಬರುವುದು ಓಪನ್ ಆಂಗಲ್ ಗ್ಲೋಕೋಮಾ. ಸೊ ಇದರಲ್ಲಿ ಏನಾಗತ್ತಂದ್ರೆ ಜಾಸ್ತಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರಲ್ಲ, ಮೆಲ್ಲ ಕಣ್ಣಿನಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಇದು ಒಂದನೇ ವೆರೈಟಿ. ಎರಡನೇದಂದ್ರೆ ಆಂಗಲ್ ಕ್ಲೋಜರ್ ಗ್ಲೋಕೋಮಾ. ಸೊ ಇದರಲ್ಲಿ ಏನಾಗತ್ತಂದ್ರೆ ಸಡನ್ ಆಗಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಸಡನ್ ಆಗಿ ಕಣ್ಣಿನ ಡ್ರೈನೇಜ್ ಬ್ಲಾಕ್ ಆಗಿ ಇದರಿಂದ ಪ್ರೆಷರ್ ಜಾಸ್ತಿ ಆಗಿ ಕಣ್ಣಿನ ನರದ ಮೇಲೆ ಒತ್ತಡ ಬೀಳುತ್ತೆ. ಇದಲ್ಲದೆ ಹಲವಾರು ಸೆಕೆಂಡರಿ ಗ್ಲೋಕೋಮಾ, ಅಂದ್ರೆ ಕಣ್ಣಿನಲ್ಲಿ ಬೇರೆ ತೊಂದರೆ ಇದ್ದವರಿಗೆ, ಯಾರಿಗೆ ಅತಿ ಜಾಸ್ತಿ ಕಣ್ಣಿನ ಪವರ್ ಇದೆ, ಕನ್ನಡಕ ಮಯೋಪಿಯಾ ಹೇಳ್ತೇವೆ, ಅಥವಾ ಮುಂಚೆ ಕಣ್ಣಿಗೆ ಪೆಟ್ಟು ಬಿದ್ರೆ, ಇದಲ್ಲದೆ ಪರೆ ಅಂತ ಹೇಳ್ತೇವೆ, ಕ್ಯಾಟ್ರಾಕ್ಟ್, ಅಡ್ವಾನ್ಸ್ ಸ್ಟೇಜಸ್ ಆಫ್ ಕ್ಯಾಟ್ರಾಕ್ಟ್, ಯಾರು ನಿರ್ಲಕ್ಷಣ ಮಾಡಿ ಆ ಅಡ್ವಾನ್ಸ್ ಸ್ಟೇಜ್ಗೆ ಹೋಗ್ತಾರೆ. ಸೊ ಆ ಜನರಲ್ಲಿ ಕಂಡು ಬರುವುದು ಸೆಕೆಂಡರಿ ಗ್ಲೋಕೋಮಾ. ಅದಿಲ್ಲದೆ ಈ ಕಾಮನ್ ಆಗಿ ಈಗ ಏನಾಗಿದೆ ಅಂದ್ರೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್, ಕಣ್ಣು ಕೆಂಪಾಯ್ತು ಅಂತ ಹೇಳಿ ಫಾರ್ಮಸಿಗೆ ಹೋಗಿ ಏನಾದರೂ ಡ್ರಾಪ್ಸ್ ಹಾಕ್ತಾ ಇರ್ತೇವೆ, ಅದರಲ್ಲಿ ಸ್ಟೀರಾಯ್ಡ್ ಇರುತ್ತೆ. ಸೊ ಈ ಸ್ಟೀರಾಯ್ಡ್ ಇಸ್ ಅನದರ್ ಇಂಪಾರ್ಟೆಂಟ್ ಕಾಸ್ ಫಾರ್ ಗ್ಲೋಕೋಮಾ, ಸೆಕೆಂಡರಿ ಗ್ಲೋಕೋಮಾ. ಸೊ ಇಂತಹ ಹಲವಾರು ರೀತಿಯ ಗ್ಲೋಕೋಮಾಗಳಿವೆ, ಅದರಲ್ಲಿ ಓಪನ್ ಆಂಗಲ್ ಗ್ಲೋಕೋಮಾ ಅದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಇದು ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಬಹುದು ಅನ್ನುವಂಥದ್ದು ಡಾಕ್ಟರ್? ಇದು ಸಾಧಾರಣ 40 ವರ್ಷಕ್ಕಿಂತ ಮೇಲಿನ ಜನರಲ್ಲಿ ಕಂಡು ಬರುತ್ತೆ. ಸೊ 40 ವರ್ಷ ಮೇಲಿನ ಜನರು ವರ್ಷಕ್ಕೆ ಒಮ್ಮೆ ಆದ್ರೂ ಕಣ್ಣಿನ ತಪಾಸಣೆ ಮಾಡಿ ಕೊಳ್ಬೇಕಾಗತ್ತೆ. ಈಗಾಗಲೇ ಮಾತನಾಡ್ತಾ ನೀವು ಹೇಳಿದ್ರಿ ಓಪನ್ ಗ್ಲೋಕೋಮ್. ಹೌದು, ಓಪನ್ ಆಂಗಲ್ ಗ್ಲೋಕೋಮ್. ಎಸ್, ಓಪನ್ ಆಂಗಲ್ ಗ್ಲೋಕೋಮ್ ಅಂತ ಹೇಳಿದ್ರಿ. ಸೊ ಹೀಗಂದ್ರೆ ಏನು ಅನ್ನುವಂಥದ್ದು ಡಾಕ್ಟರ್? ಇದರ ಲಕ್ಷಣಗಳೇನು ಅನ್ನುವಂಥದ್ದು? ಇದು ಏನಂದ್ರೆ ಓಪನ್ ಆಂಗಲ್ ಗ್ಲೋಕೋಮಾದಲ್ಲಿ ಯಾವುದೇ ಲಕ್ಷಣ ಕಂಡು ಬರುವುದಿಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಯಾಕೆಂದ್ರೆ ಈ ಪ್ರೆಷರ್ ಮೆಲ್ಲ ಕಣ್ಣಿನಲ್ಲಿ ಬಿಲ್ಡ್ ಆಗ್ತಾ ಇರ್ತದೆ. ಸೊ ಪೇಷಂಟ್ ವಿಲ್ ಬಿ ಅಬ್ಸಲ್ಯೂಟ್ಲಿ ಎಸಿಂಪ್ಟಮ್ಯಾಟಿಕ್. ಕೆಲವು ಜನ ಈ ತರ ಕಣ್ಣಿನಲ್ಲಿ ಏನೋ ದೃಷ್ಟಿ ಅಸ್ಪಷ್ಟವಾಗಿ ಕಾಣುವುದು, ಅಥವಾ ಕಣ್ಣಿನ ವಲಯ ಅಂದ್ರೆ ನಮ್ಮ ಫೀಲ್ಡ್ ಆಫ್ ವಿಷನ್ ಅದು ಕಡಿಮೆ ಆಗಿ ಬರುವುದು, ಅಥವಾ ರಾತ್ರಿ ಹೊತ್ತಲ್ಲಿ ನೋಡ್ಲಿಕ್ಕೆ ಕಷ್ಟವಾಗುವುದು, ಡ್ರೈವಿಂಗ್ ಮಾಡುವಾಗ ಸೈಡಿಂದ ಬರುವುದು ಕಾಣುವುದಿಲ್ಲ, ಬಾಗಿಲಿಂದ ಒಳಗೆ ಹೋಗುವಾಗ ಸೈಡಲ್ಲಿ ಯಾರು ನಿಂತಿದ್ರೆ ಕಾಣುವುದಿಲ್ಲ. ಇಂತಹ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಮಾತ್ರ ಇರುತ್ತೆ ಈ ಓಪನ್ ಆಂಗಲ್ ಗ್ಲೋಕೋಮಾದಲ್ಲಿ. ಸೊ ಅದಕ್ಕೆ ನಾವು ವರ್ಷಕ್ಕೆ ಒಮ್ಮೆಲೆ 40 ವರ್ಷದವರು ಆದರೂ ಕಣ್ಣಿನ ಪರೀಕ್ಷೆ ಮಾಡುವುದು ಇನ್ಸಿಸ್ಟ್ ಮಾಡ್ತೇವೆ. ಎಸ್, ಈಗ ಸಾಮಾನ್ಯವಾಗಿ ದೇಹದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳು ವಂಶ ಪಾರಂಪರಿಕವಾಗಿ ಬರೋದನ್ನ ಕಾಣ್ಬೋದು. ಇದು ಕೂಡ ಏನಾದರೂ ವಂಶ ಪಾರಂಪರಿಕವಾಗಿ ಬರುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಹೌದು, ಖಂಡಿತವಿದೆ. ಯಾರ ರಕ್ತ ಸಂಬಂಧಿಕರಲ್ಲಿ ಗ್ಲೋಕೋಮಾ ಇದೆಯಾ ಅಂದ್ರೆ ತಂದೆ ತಾಯಿಗೆ ಅಥವಾ ಅಣ್ಣ ತಮ್ಮಂದಿರಲ್ಲಿ ಗ್ಲೋಕೋಮಾ ಡಯಾಗ್ನೋಸ್ ಆಗಿದೆ, ಇವರಲ್ಲಿ ಜಾಸ್ತಿ ಚಾನ್ಸ್ ಇದೆ ಗ್ಲೋಕೋಮಾ ಬರುವುದು. ಸೊ ಇವರು ಇನ್ನಷ್ಟು ಜಾಗ್ರತೆ ಮಾಡಿ ವರ್ಷಕ್ಕೆ ಒಮ್ಮೆ, ಯಾಕೆಂದ್ರೆ ಗ್ಲೋಕೋಮಾ ಇಸ್ ಅ ಕಂಪ್ಲೀಟ್ಲಿ ಪ್ರಿವೆಂಟ್
ಪ್ರಿವೆಂಟಬಲ್ ಡಿಸೀಸ್. ಅಂದರೆ ಇದಕ್ಕೆ ನಾವು ಮುಂಚೆನೇ ಪತ್ತೆ ಹಚ್ಚಿದ್ರೆ ಅದನ್ನು ಪ್ರಿವೆಂಟ್ ಮಾಡಿ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಸೊ ಅದಕ್ಕಾಗಿ ವರ್ಷಕ್ಕೆ ಒಮ್ಮೆ ಆದರೂ ಕಂಪಲ್ಸರಿ ಕಣ್ಣಿನ ಪರೀಕ್ಷೆ ಮಾಡಬೇಕು. ಎಸ್ಪೆಷಲಿ ಯಾರಿಗೆ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಥವಾ ಯಾರು ಅಂದರೆ ವಿದೌಟ್ ಅ ಕಾಸ್ ಯಾರಾದರೂ ದೃಷ್ಟಿ ಕಳೆದುಕೊಂಡಿದ್ರೆ ನಮ್ಮ ಆನ್ಸಿಸ್ಟರ್ಸ್ ಅಲ್ಲಿ, ವಿ ಶುಡ್ ಆಲ್ವೇಸ್ ಸಸ್ಪೆಕ್ಟ್ ಗ್ಲೋಕೋಮಾ. ಎಸ್, ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಸಮಸ್ಯೆಗಳಿದ್ರೆ ಗ್ಲುಕೋಮಾ ಬರುವಂತಹ ಸಾಧ್ಯತೆಗಳಿದೆಯಾ ಹೇಗೆ ಅನ್ನುವಂಥದ್ದು? ಬೇರೆ ಸಮಸ್ಯೆ ಅಂದರೆ ಯಾರಿಗೆ ಕಣ್ಣಿನಲ್ಲಿ ಅಧಿಕ ಪವರ್ ಉಂಟು, ಅಂದರೆ ಯಾರಿಗೆ ಅಧಿಕ ಪ್ಲಸ್ ಅಥವಾ ಮೈನಸ್ ಪವರ್ ಇದೆ, ಅಥವಾ ಯಾರಿಗೆ ಸ್ಟೀರಾಯ್ಡ್ ನಾನು ಹೇಳಿದೆ ಲಾಂಗ್ ಟರ್ಮ್ ಸ್ಟೀರಾಯ್ಡ್ ಯೂಸ್, ಆ ಜನರಿಗೆ ಕಣ್ಣಿಗೆ ಮುಂಚೆ ಪೆಟ್ಟು ಬಿದ್ದಿದ್ರೆ, ಏನಾದರೂ ಇಂಜರಿ ಆಗಿದ್ರೆ, ಇದಿಲ್ಲದೆ ಸಿಸ್ಟಮಿಕ್ ಪ್ರಾಬ್ಲಮ್ಸ್, ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇದ್ದವರು, ಬ್ಲಡ್ ಪ್ರೆಷರ್ ಇದ್ದವರು, ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು, ಇವರಲ್ಲಿ ಸಾಮಾನ್ಯ ಜನರಿಗಿಂತ ಜಾಸ್ತಿ ರಿಸ್ಕ್ ಇರುತ್ತೆ. ಸೊ ಇವರಾದರೂ ಖಂಡಿತವಾಗಿ ಕಣ್ಣಿನ ತಪಾಸಣೆ ಮಾಡಲೇಬೇಕು. ನೀವಾಗಲೇ ಓಪನ್ ಆ್ಯಂಗಲ್ ಗ್ಲುಕೋಮಾದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಸೊ ಇದು ಯಾವ ಒಂದು ಕಾರಣಗಳಿಂದ ಬರುವಂಥದ್ದು ಅನ್ನುವಂಥದ್ದು ಡಾಕ್ಟರ್? ಕಾರಣ ಅಂದರೆ ಇದು ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಅದಲ್ಲದೆ ಸಾಮಾನ್ಯವಾಗಿ ಕಾರಣ ಇಲ್ಲದೆ ಬರುವುದು, ಮೆಲ್ಲ ಮೆಲ್ಲ ಪ್ರೆಷರ್ ಬಿಲ್ಡ್ ಆಗಿ ಇದರ ಲಕ್ಷಣಗಳು ಕಂಡು ಬರುತ್ತೆ. ಸ್ಪೆಸಿಫಿಕ್ ರೀಸನ್ ಇನ್ನು ಯಾರಿಗೆ ಗೊತ್ತಿಲ್ಲ. ಎಸ್ ಡಾಕ್ಟರ್, ಆಗಲೇ ನೀವು ಮಾತನಾಡ್ತಾ ಇದ್ರಿ ಓಪನ್ ಆ್ಯಂಗಲ್ ಗ್ಲುಕೋಮಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನಷ್ಟು ಮಾಹಿತಿಯನ್ನು ನೀಡೋದಾದರೆ? ಸೊ ಈ ಎರಡನೇ ಥರ ಗ್ಲೋಕೋಮಾ ಹೇಳಿದರೆ ಆ್ಯಂಗಲ್ ಕ್ಲೋಜರ್ ಗ್ಲೋಕೋಮಾ. ಸೊ ಇದರಲ್ಲಿ ಏನಾಗುತ್ತಂದರೆ ಸಡನ್ ಆಗಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಈ ಪೇಷಂಟ್ಸಲ್ಲಿ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಅಂದರೆ ತಲೆನೋವು, ವಾಂತಿ, ಕಣ್ಣು ಕೆಂಪಾಗಿರೋದು, ಕಣ್ಣಿನ ದೃಷ್ಟಿ ಮಂಜಾಗೋದು, ಅಥವಾ ಬಿಳಿ ಬೆಳಕು ನೋಡುವಾಗ ಬಿಳಿ ಲೈಟ್ ಸುತ್ತಮುತ್ತ ಬಣ್ಣಗಳು ಕಂಡು ಬರೋದು. ಇದಕ್ಕೆ ನಾವು ಕಲರ್ಡ್ ಹ್ಯಾಲೋಸ್ ಅಂತೇವೆ. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ನಮ್ಮ ಆ್ಯಂಗಲ್ ಕ್ಲೋಜರ್ ಗ್ಲೋಕೋಮಾದಲ್ಲಿ ಕಂಡು ಬರುತ್ತೆ. ಇದು ಓಪನ್ ಆ್ಯಂಗಲ್ ಗ್ಲೋಕೋಮಾದಲ್ಲಿ ನಾನು ಆಗಾಗಲೇ ಹೇಳಿದ್ದಾಗೆ ಜಾಸ್ತಿ ಏನು ಸಿಂಪ್ಟಮ್ಸ್ ಇರಲ್ಲ. ಯಾವಾಗ ಅವರು ಈ ಅಡ್ವಾನ್ಸ್ ಸ್ಟೇಜಿಗೆ ಬರ್ತಾರೆ ಆವಾಗ ಮಾತ್ರ ಅದನ್ನು ಕಂಡು ಹಿಡಿಬಹುದು. ವೆರಸ್ ಆಂಗಲ್ ಕ್ಲೋಜರ್ ಆ ವೆರೈಟಿ ಗ್ಲೋಕೋಮಾ, ಯಾಕಂದ್ರೆ ಪ್ರೆಷರ್ ಸಡನ್ ಆಗಿ ಜಾಸ್ತಿ ಆದ ಕಾರಣ ಪೇಷಂಟ್ಸ್ ಈ ತರ ಪೇನ್, ಹೆಡ್ಏಕ್ ಇಂಥ ಸಿಂಪ್ಟಮ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಎಸ್ ಡಾಕ್ಟರ್, ನೀವು ಓಪನ್ ಆ್ಯಂಗಲ್ ಗ್ಲುಕೋಮಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಈಗಲೇ ಮಾತನಾಡ್ತಾ ಹೇಳಿದ್ರಿ ನೀವು ಆ್ಯಂಗಲ್ ಕ್ಲೋಜರ್ ಗ್ಲುಕೋಮಾ ಅಂತ. ಸೊ ಈ ಬಗ್ಗೆ ಹೇಳೋದಾದರೆ ಇದರ ಲಕ್ಷಣಗಳೇನು ಅನ್ನೋದು ಡಾಕ್ಟರ್? ಅದೇ ಆ್ಯಂಗಲ್ ಕ್ಲೋಜರ್ ಗ್ಲೋಕೋಮಾದಲ್ಲಿ ಸಡನ್ ಆಗಿ ಹೆಡ್ಏಕ್, ವಾಮಿಟಿಂಗ್, ಕಣ್ಣು ಕೆಂಪಾಗೋದು, ಬಿಳಿ ಬೆಳಕು ನೋಡುವಾಗ ಅದರ ಸುತ್ತಮುತ್ತ ಲೈಟ್ ಬಣ್ಣಗಳು ಕಂಡೋದು, ಕಲರ್ಡ್ ಹ್ಯಾಲೋಸ್ ಅಂತ ಹೇಳ್ತೇವೆ, ದೃಷ್ಟಿ ಮಂಜಾಗೋದು, ಇವೆಲ್ಲ ಆಂಗಲ್ ಕ್ಲೋಜರ್ ಗ್ಲೋಕೋಮಾದ ಲಕ್ಷಣಗಳು. ಹಾಗಾದ್ರೆ ಇದು ಮಕ್ಕಳಲ್ಲೂ ಕೂಡ ಕಾಣಿಸಿಕೊಳ್ಳುವ ಚಾನ್ಸಸ್ ಇದೆಯಾ ಹೇಗೆ? ಹೌದು, ಮಕ್ಕಳಲ್ಲಿ ಬೇರೆ ತರದ್ದು, ಅದಕ್ಕೆ ಕಂಜನೈಟಲ್ ಗ್ಲೋಕೋಮಾ ಅಂತೇವೆ. ಸೊ ಏನಾಗತ್ತಂದ್ರೆ ಮಗು ಹುಟ್ಟುವಾಗಲೇ ಕಣ್ಣಿನಲ್ಲಿ ಗ್ಲೋಕೋಮಾ ಇರುತ್ತೆ. ಸೊ ಅದು ಹೇಗೆ ಗೊತ್ತಾಗೋದಂದ್ರೆ ಮಕ್ಕಳ ಕರಿಗುಡ್ಡೆ, ಅದಕ್ಕೆ ನಾವು ಕಾರ್ನಿಯಾ ಹೇಳ್ತೇವೆ, ಅದು ನಾರ್ಮಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇವರಲ್ಲಿ ಬಿಳಿ ಒಪಾಸಿಟಿ ಅಂದ್ರೆ ಬಿಳಿ ಕಲೆ ತರ ಇರುತ್ತೆ. ಅದಿಲ್ಲದೆ ಬೆಳಕು ನೋಡಲಿಕ್ಕೆ ಕಷ್ಟ, ಕಂಟಿನ್ಯೂಸ್ಲಿ ಕಣ್ಣಿನಿಂದ ನೀರು ಬರುವುದು, ಈ ತರ ಸಿಂಪ್ಟಮ್ಸ್ ಕಂಡು ಬರುವುದು. ಇದು ಯೂಶಲಿ ಜೆನೆಟಿಕ್ ಪ್ರಾಬ್ಲಮ್ ಇದ್ದ ಕಾರಣ ಬರ್ತದೆ. ಸೊ ಇದು ಕಂಜನೈಟಲ್. ಅದಿಲ್ಲದೆ ಡೆವಲಪ್ಮೆಂಟಲ್ ಗ್ಲೋಕೋಮಾ ಅಂದ್ರೆ ಮಗು ಬೆಳೆಯುವಾಗ ಕಂಡು ಬರುವುದು. ಆದ್ರೆ ಇದೆಲ್ಲ ರೇರ್ ಕಂಪೇರ್ಡ್ ಟು ಓಪನ್ ಆಂಗಲ್ ಆರ್ ಅಡಲ್ಟ್ ಗ್ಲೋಕೋಮಾಸ್. ಆದ್ರೆ ಮಕ್ಕಳಲ್ಲಿ ಕೂಡ ಗ್ಲೋಕೋಮಾ ಬರುವ ಸಾಧ್ಯತೆ ಇದೆ. ಹಾಗಾದ್ರೆ ಗ್ಲೋಕೋಮಾ ಬಂದಿದೆ ಅಂತ ಹೇಗೆ ನಮಗೆ ಪತ್ತೆ ಹಚ್ಚಬೇಕಾಗುತ್ತೆ ಅನ್ನೋದು ಡಾಕ್ಟರ್? ಹೌದು, 40 ವರ್ಷ ಮೇಲಿನವರು, ಎಸ್ಪೆಷಲಿ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅವರು ಕಂಪಲ್ಸರಿ ಆಗಿ ಕಣ್ಣಿನ ಪರೀಕ್ಷೆ ಮಾಡಿಕೊಳ್ಬೇಕು ಆಗ್ತದೆ. ಸೊ ಇದನ್ನು ಹೇಗೆ ಪತ್ತೆ ಹಚ್ಚುವುದಂದ್ರೆ ನಮ್ಮ ಫಾದರ್ ಮುಲ್ಲರ್ಸ್ ಡಿಪಾರ್ಟ್ಮೆಂಟ್, ಕಣ್ಣಿನ ಡಿಪಾರ್ಟ್ಮೆಂಟ್ ಅಥವಾ ಯಾವ ಕಣ್ಣಿನ ಡಾಕ್ಟರ್ ಅಲ್ಲಿ ಹೋದ್ರೆ ಸಹ ಅದನ್ನು ಪತ್ತೆ ಹಚ್ಚಲು ಕೆಲವು ಟೆಕ್ನಿಕ್ಗಳಿವೆ. ಮೊದಲನೇದಾಗಿ ನಾನು ಹೇಳಿದ್ದೆ ಆಕ್ವೇಸ್ ಹ್ಯೂಮರ್ ಜಾಸ್ತಿ ಆಗಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ತದೆ. ಸೊ ಈ ಪ್ರೆಷರ್ ಅನ್ನು ಮೆಜರ್ ಮಾಡಲಿಕ್ಕೆ, ಹೇಗೆ ನಾವು ಬ್ಲಡ್ ಪ್ರೆಷರ್ ಮೆಜರ್ ಮಾಡ್ತೇವೆ ಹಾಗೆ ಕಣ್ಣಿನ ಪ್ರೆಷರ್ ಮೆಜರ್ ಮಾಡಲಿಕ್ಕೆ ಟೋನೋಮೆಟ್ರಿ ಅನ್ನೋದು ಸಾಧನ ಇದೆ. ಸೊ ನಾರ್ಮಲ್ ಆಗಿ ಈ ಪ್ರೆಷರ್ 10 ರಿಂದ 21 ಒಳಗೆ ಇರ್ತದೆ, 10 to 21. ಇದಕ್ಕಿಂತ ಜಾಸ್ತಿ ಇದ್ರೆ ಗ್ಲೋಕೋಮಾ ಅಂತೇವೆ. ಅದಲ್ಲದೆ ಕಣ್ಣಿನ ಹಿಂದಿನ ನರ, ಆಪ್ಟಿಕ್ ನರ್ವ್, ಇದರ ಎಕ್ಸಾಮಿನೇಷನ್, ಇವ್ಯಾಲ್ಯೂಯೇಷನ್ ಮಾಡಿ ಗ್ಲೋಕೋಮಾ ಇದೆಯಾ ಇಲ್ಲವಾ ಕಂಡು ಹಿಡಿಬಹುದು. ಅದಲ್ಲದೆ ಹಲವಾರು ಯಂತ್ರಗಳಿವೆ, ಪೆರಿಮೆಟ್ರಿ ಅಂದ್ರೆ ಕಣ್ಣಿನ ವಲಯ, ಫೀಲ್ಡ್ ಆಫ್ ವಿಷನ್ ನೋಡಿಕೊಳ್ಳಲು, ಅದು OCT ಕಣ್ಣಿನ ನರದ ಶಕ್ತಿ ನೋಡಲು, ಇಂಥ ಹಲವಾರು ಟೆಕ್ನಿಕ್ಸ್ಗಳಿವೆ ಡಯಾಗ್ನೋಸ್ ಮಾಡಲು. ಎಸ್ ಡಾಕ್ಟರ್, ಗ್ಲೂಕೋಮಾವನ್ನು ಯಾವ ರೀತಿಯಲ್ಲಿ ಪತ್ತೆ ಮಾಡ್ಬೋದು ಅಂತ ಹೇಳಿದ್ರಿ. ಇನ್ನು ಈ ಒಂದು ಗ್ಲೂಕೋಮಾಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಗ್ಲೋಕೋಮಾದ ಒಂದು ಸ್ಪೆಷಾಲಿಟಿ ಏನಂದ್ರೆ ಹೋದ ದೃಷ್ಟಿ ವಾಪಸ್ ಬರಲ್ಲ. ಈಗ ದೃಷ್ಟಿ ಕಳೆದುಕೊಂಡ್ರೆ ಆ ದೃಷ್ಟಿ ವಾಪಸ್ ಬರಲ್ಲ. ಆದ್ರೆ ಆ ಉಳಿದ ದೃಷ್ಟಿ ಆದ್ರೂ ಕಾಪಾಡಿಕೊಳ್ಳಲು ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ಗಳಿವೆ. ಮೋಸ್ಟ್ ಸಿಂಪಲ್ ಆಗಿ
ಐ ಡ್ರಾಪ್ಸ್, ಕಣ್ಣಿನಲ್ಲಿ ಮದ್ದು ಹಾಕಿ 2 ಅಥವಾ 3 ಸರ್ತಿ ಹಾಕ್ಲಿಕ್ಕೆ ಡೈಲಿ ಆನ್ ಅ ಡೈಲಿ ಬೇಸಿಸ್. ಹೇಗೆ ನಾವು ಬ್ಲಡ್ ಪ್ರೆಷರ್ಗೆ ಲೈಫ್ ಲಾಂಗ್ ಮೆಡಿಕೇಶನ್ ಹಾಕಬೇಕು, ಹಾಗೆ ಈ ಗ್ಲೋಕೋಮಾಕ್ಕೆ ಕೂಡ ನಾವು ಲೈಫ್ ಲಾಂಗ್ ಮೆಡಿಕೇಶನ್ ಹಾಕಿ ಅದನ್ನು ಕಂಟ್ರೋಲ್ ಮಾಡಬಹುದು. ಹಾಗಾದ್ರೆ ಇದನ್ನ ಕೇವಲ ಒಂದು ಮದ್ದಿನಿಂದಲೇ ಗುಣಪಡಿಸಬಹುದಾ? ಹೇಗೆ? ಯಾರು ತುಂಬಾ ಕಂಪ್ಲೈಂಟ್ ಇರ್ತಾರೆ, ಅಂದ್ರೆ ತಮ್ಮ ಮದ್ದು ದಿನನಿತ್ಯ ಹಾಕಿಕೊಳ್ತಾರೆ, ಅವರಲ್ಲಿ ಅಟ್ಲೀಸ್ಟ್ ಗ್ಲೋಕೋಮಾ ಪ್ರೋಗ್ರೆಷನ್ ಅನ್ನು ಪ್ರಿವೆಂಟ್ ಮಾಡಬಹುದು. ಈಗ ಯಾರಿಗೆ ಈ ಗ್ಲೋಕೋಮಾ ಮದ್ದಿನಲ್ಲಿ ಪ್ರೆಷರ್ ಕಂಟ್ರೋಲ್ ಆಗುದಿಲ್ಲ, ಇವರಿಗೆ ಲೇಸರ್ ಅಂತ ಚಿಕಿತ್ಸಾ ಸೌಲಭ್ಯಗಳಿವೆ. ಸೊ ಲೇಸರ್ ನಿಂದ ಕೂಡ ಈ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡಬಹುದು. ಸೊ ಯಾರಿಗೆ ಲೇಸರ್ ಹಾಗೂ ಮದ್ದುಗಳಿಂದ ಪ್ರೆಷರ್ ಕಂಟ್ರೋಲ್ ಆಗುದಿಲ್ಲ, ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡಬಹುದು. ಅದು ಲಾಸ್ಟ್ ಆಪ್ಷನ್. ಈ ಶಸ್ತ್ರಚಿಕಿತ್ಸೆಗೆ ನಾವು ಟ್ರೆಬ್ಯಾಕ್ಯುಲೆಕ್ಟಮಿ ಅಂತೇವೆ. ಇದರ ಸೌಲಭ್ಯ ಕೂಡ ನಮ್ಮ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಸೊ ಯಾರಿಗೆ ಸಿಂಪಲ್ ಆಗಿ ಗ್ಲೋಕೋಮಾ ಕಂಟಿನ್ಯೂಸ್ ಆಗಿ ಯಾರು ಡ್ರಾಪ್ಸ್ ಹಾಕ್ತಾರೆ, ಅದರಿಂದಲೇ ಪ್ರೆಷರ್ ಕಂಟ್ರೋಲ್ ಆಗ್ತದೆ. ಯಾರಲ್ಲಿ ಪ್ರೆಷರ್ ಕಂಟ್ರೋಲ್ ಆಗುದಿಲ್ಲ ಅಥವಾ ಯಾರು ದಿನನಿತ್ಯ ಡ್ರಾಪ್ಸ್ ಹಾಕುದಿಲ್ಲ, ಯಾರಲ್ಲಿ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಉಂಟು, ಅವರಲ್ಲಿ ಈ 2 ಆಪ್ಷನ್, ಲೇಸರ್ ಅಥವಾ ಸರ್ಜರಿ, ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಎಸ್, ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಯಾವ ರೋಗಿಗಳಿಗೆ ಈ ಒಂದು ಸರ್ಜರಿಯನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಡಾಕ್ಟರ್, ಕಣ್ಣಿಗೆ ಸಂಬಂಧಪಟ್ಟಂತೆ? ಹೌದು, ಇದು ಅಂದರೆ ಲಾಸ್ಟ್ ಆಪ್ಷನ್. ಯಾರಿಗೆ ದೃಷ್ಟಿ ಡಿಸ್ಪೈಟ್ ಬೆಸ್ಟ್ ಮ್ಯಾಕ್ಸಿಮಮ್ ಅಂದರೆ 3 ಡ್ರಾಪ್ಸ್ ತನಕ ಹಾಕಿ, 3 ತರ ಬೇರೆ ಗ್ರೂಪಿನ ಡ್ರಾಪ್ಸ್ ಹಾಕಿ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡಬಹುದು. ಯಾರಲ್ಲಿ ನಾವು ಪೆರಿಮೆಟ್ರಿ ಮಾಡುವಾಗ ಕಣ್ಣಿನ ವಲಯ ಸಣ್ಣದಾಗ್ತಾ ಬರ್ತದೆ, ದೃಷ್ಟಿ ಕಡಿಮೆ ಆಗ್ತಾ ಬರ್ತದೆ, ಈ ಜನರಲ್ಲಿ ನಾವು ಶಸ್ತ್ರಚಿಕಿತ್ಸೆಯ ಆಪ್ಷನ್ ಕೊಡ್ಬೋದು. ಎಸ್, ಇನ್ನು ಈ ಒಂದು ಗ್ಲೋಕೋಮಾದಿಂದಾಗಿ ಕಣ್ಣಿನಲ್ಲಿ ಏನಾದರೂ ಪೊರೆ ಬರುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅನ್ನುವಂಥದ್ದು? ಹೌದು, ಈ ಆಂಗಲ್ ಕ್ಲೋಸರ್ ನಾನು ಆಗಾಗಲೇ ಹೇಳಿದ್ದಾಗೆ ಪ್ರೆಷರ್ ಸಡನ್ ಆಗಿ ಜಾಸ್ತಿ ಆದ ಕಾರಣ ಕಣ್ಣಿನ ಲೆನ್ಸಿಗೂ ಡ್ಯಾಮೇಜ್ ಆಗ್ತದೆ. ಸೊ ಲೆನ್ಸಿಗೆ ಡ್ಯಾಮೇಜ್ ಆದ ಕಾರಣ ಕಣ್ಣಿನ ಪರೆ ಅಥವಾ ಕ್ಯಾಟ್ರಾಕ್ಟ್ ಅದರಿಂದ ಬರ್ಬೋದು. ರಿವರ್ಸ್ ಇಸ್ ಆಲ್ಸೋ ಟ್ರೂ. ಅಂದ್ರೆ ಯಾರಿಗೆ ಕ್ಯಾಟ್ರಾಕ್ಟ್ ಇದೆಯೋ ಅದು ನಮಗೆ ಸಾಮಾನ್ಯವಾಗಿ ದಿನನಿತ್ಯ ಕಂಡು ಬರ್ತದೆ. ಸೊ ಈ ಕ್ಯಾಟ್ರಾಕ್ಟ್ ಯಾರು ನಿರ್ಲಕ್ಷಣ ಮಾಡಿ ಈ ಕ್ಯಾಟ್ರಾಕ್ಟ್ ಅಡ್ವಾನ್ಸ್ ಸ್ಟೇಜಿಗೆ ಹೋಗುವಾಗ ಅದರಿಂದ ಕೂಡ ಗ್ಲೋಕೋಮಾ ಬರುವ ಚಾನ್ಸ್ ಇದೆ. ಸೊ ಕ್ಯಾಟ್ರಾಕ್ಟ್ ಇಂದ ಗ್ಲೋಕೋಮಾ ಹಾಗೂ ಗ್ಲೋಕೋಮಾದಿಂದ ಕ್ಯಾಟ್ರಾಕ್ಟ್ ಕೂಡ ಬರುವ ಚಾನ್ಸ್ ಇದೆ, ಅದು ಅಡ್ವಾನ್ಸ್ ಸ್ಟೇಜ್. ಎಸ್, ಗ್ಲೋಕೋಮಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚಿಕಿತ್ಸಾ ವಿಧಾನಗಳನ್ನು ಕೂಡ ಹೇಳಿದ್ರಿ. ಸೊ ಇದನ್ನ ಒಂದು ಚಿಕಿತ್ಸೆ ಮಾಡದೇ ಇದ್ರೆ ಯಾವ ರೀತಿಯಲ್ಲಿ ತೊಂದರೆ ಅನುಭವಿಸಬಹುದು ಅಂತ ಅನ್ನುವಂಥದ್ದು ಡಾಕ್ಟರ್? ಸೊ ಗ್ಲೋಕೋಮಾ ಯಾಕೆ ಜನರು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ, ಯಾಕಂದ್ರೆ ಮಧ್ಯದೃಷ್ಟಿ ಗ್ಲೋಕೋಮಾದಲ್ಲಿ ಸರಿ ಇರ್ತದೆ, ದಿನನಿತ್ಯ ಕೆಲಸ ಮಾಡ್ಲಿಕ್ಕೆ ಆ ಜನರಿಗೆ ಏನು ತೊಂದರೆ ಆಗಲ್ಲ. ಅಂದ್ರೆ ಪೆರಿಫೆರಲ್ ವಿಷನ್ ಅಂದ್ರೆ ಕಣ್ಣಿನ ವಲಯ ಕಡಿಮೆ ಆಗ್ತಾ ಬರ್ತದೆ, ಪೆರಿಫೆರಲ್ ವಿಷನ್. ಸೊ ಇದರಲ್ಲಿ ಏನಾಗ್ತದೆ, ಈ ವಲಯ ಕಡಿಮೆ ಆಗಿ ಆಗಿ ಫೈನಲಿ ಟನೆಲ್ ತರ ವಿಷನ್ ಮಾತ್ರ ಉಳಿದುಕೊಳ್ತದೆ ನಾವು ಟ್ರೀಟ್ಮೆಂಟ್ ಮಾಡಲ್ಲದಿದ್ರೆ. ಸೊ ಆ ಸ್ಟೇಜಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ ಮಾಡುವುದಿಲ್ಲದಿದ್ರೆ ಆ ನರದ ಮೇಲೆ ಜಾಸ್ತಿ ಒತ್ತಡ ಬಿದ್ದು ಆಮೇಲೆ ಆ ಸೆಂಟ್ರಲ್ ದೃಷ್ಟಿ ಕೂಡ ಕಳೆದುಕೊಳ್ತಾರೆ, ಆಮೇಲೆ ಪೇಷಂಟ್ ಕಂಪ್ಲೀಟ್ಲಿ ಬ್ಲೈಂಡ್ ಆಗ್ತಾರೆ. ಈಗಾಗಲೇ ನಾನು ಹೇಳಿದ್ದಾಗೆ ಆ ಹೋದ ದೃಷ್ಟಿ ವಾಪಸ್ ಬರೋದಿಲ್ಲ. ಸೊ ಅದಕ್ಕಾಗಿ ನಾವು ನಿರ್ಲಕ್ಷಣ ಮಾಡದೆ ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅದರದ್ದು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಎಸ್, ಟ್ರೀಟ್ಮೆಂಟ್ ಮಾಡದಿದ್ರೆ ಮತ್ಯಾವುದಾದ್ರೂ ಕಣ್ಣಿನ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅನ್ನುವಂಥದ್ದು? ಟ್ರೀಟ್ಮೆಂಟ್ ಮಾಡದಿದ್ರೆ ಕಣ್ಣಿನಿಂದ ನರಕ್ಕೆ ಪ್ರೋಗ್ರೆಸಿವ್ ಡ್ಯಾಮೇಜ್ ಆಗಿ ಕಣ್ಣಿನ ದೃಷ್ಟಿ ಕಡಿಮೆ ಆಗುವ ಚಾನ್ಸ್ ಇದೆ. ಕ್ಯಾಟ್ರಾಕ್ಟ್ ಲೇಟ್ ಸ್ಟೇಜಸ್ ಅಲ್ಲಿ ಕ್ಯಾಟ್ರಾಕ್ಟ್ ಬರುವ ಚಾನ್ಸ್ ಇದೆ. ಸಂಪೂರ್ಣವಾಗಿ ಇದ್ದ ದೃಷ್ಟಿಯನ್ನು ಕೂಡ ಅವರು ಕಳೆದುಕೊಳ್ಳುವಂತಹ ಸ್ಟೇಜಿಗೆ ಬರ್ಬೋದು. ಎಸ್ ಡಾಕ್ಟರ್, ಗ್ಲುಕೋಮಾಕ್ಕಿರುವಂತಹ ಚಿಕಿತ್ಸೆಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು. ಇದರಿಂದಾಗಿ ಅಂದರೆ ಚಿಕಿತ್ಸೆ ಮಾಡದೇ ಇದ್ದರೆ ಯಾವ ರೀತಿಯಲ್ಲಿ ಎರಡೂ ಕಣ್ಣುಗಳಿಗೂ ಹಾನಿ ಆಗ್ಬೋದು ಅನ್ನೋಂಥದ್ದು ಡಾಕ್ಟರ್? ಹೌದು, ಮೊದಲಿಗೆ ಗ್ಲೋಕೋಮಾ ಒಂದು ಕಣ್ಣನ್ನು ಅಫೆಕ್ಟ್ ಆಗ್ಬಹುದು ಗ್ಲೋಕೋಮಾದಿಂದ. ಆದರೆ ಪ್ರೋಗ್ರೆಸಿವ್ಲಿ ಇನ್ನೊಂದು ಕಣ್ಣು ಅವಳಿ ಜವಳಿ ಇದ್ದಾಗೆ, ಅಂದರೆ ಒಂದಕ್ಕೆ ಬಂದರೆ ಇನ್ನೊಂದಕ್ಕೆ ಸಹ ಬರುವ ಚಾನ್ಸ್ ಇದೆ. ಸೊ ಏನಾದರೂ ತೊಂದರೆ ನಾವು ಒಂದು ಕಣ್ಣಲ್ಲಿ ಕಂಡು ಬಂದರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇನ್ನೊಂದು ಕಣ್ಣಿದು ಸಹ ಪರೀಕ್ಷಾ ಮಾಡ್ತೇವೆ ಯೂಶಲಿ. ಎರಡು ಕಣ್ಣು ಒಟ್ಟಿಗೆ, ಯಾಕಂದ್ರೆ ಎರಡು ಕಣ್ಣಲ್ಲಿ ಗ್ಲೋಕೋಮಾ ಬರುವ ಸಾಧ್ಯತೆ ಇದೆ. ಈ ಒಂದು ಗ್ಲೂಕೋಮಾಕ್ಕೆ ಸಾಕಷ್ಟು ಚಿಕಿತ್ಸಾ ವಿಧಾನಗಳನ್ನ ಕೂಡ ಹೇಳಿದ್ರಿ, ಸರ್ಜರಿ ಕೂಡ ಮಾಡ್ಬೋದು ಅಂತ ಹೇಳಿದ್ರಿ. ಇದರಿಂದ ಸಂಪೂರ್ಣವಾಗಿ ಗುಣಮುಖರಾಗ್ತಾರಾ ಅಥವಾ ಮತ್ತೆ ಮತ್ತೆ ಬರುವಂತಹ ಚಾನ್ಸಸ್ ಏನಾದರೂ ಇದೆಯಾ ಅನ್ನುವಂಥದ್ದು? ಗ್ಲೋಕೋಮಾ ಇಸ್ ದ ಸೆಕೆಂಡ್ ಲೀಡಿಂಗ್ ಕಾಸ್ ಫಾರ್ ಬ್ಲೈಂಡ್ನೆಸ್, ಅಂದ್ರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್. ಕ್ಯಾಟ್ರಾಕ್ಟ್ ಇಸ್ ದ ಫಸ್ಟ್ ಎಂದು ಹೇಳ್ತೇವೆ. ಅಂದ್ರೆ ಕ್ಯಾಟ್ರಾಕ್ಟ್ ಇಂದ ಯಾರಿಗೆ ದೃಷ್ಟಿ ಕಡಿಮೆ ಆಗಿದೆ ಅದನ್ನು ಟ್ರೀಟ್ ಮಾಡಿದ್ರೆ ಆ ದೃಷ್ಟಿ ಸಂಪೂರ್ಣವಾಗಿ ವಾಪಸ್ ಬರುತ್ತೆ. ಆದ್ರೆ ಗ್ಲೋಕೋಮಾ ಅದು ಯಾಕೆಂದ್ರೆ ನಾವು ಸೈಲೆಂಟ್ ಕಿಲ್ಲರ್ ಆಫ್ ವಿಷನ್ ಅಂತ ಹೇಳ್ತೇವೆ, ಸೈಲೆಂಟ್ ಥೀಫ್ ಆಫ್ ವಿಷನ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಏನು ಸಿಂಪ್ಟಮ್ಸ್ ಇಲ್ಲದೆ ಮೆಲ್ಲ ಮೆಲ್ಲ ದೃಷ್ಟಿ ಕಳೆದುಕೊಳ್ತಾರೆ ಜನ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಾಗ್ತದೆ ಅಂದ್ರೆ ಹೋದ ದೃಷ್ಟಿ ವಾಪಸ್ ಬರಲ್ಲ. ಸೊ ಅದಕ್ಕಾಗಿ
ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅದರದ್ದು ಟ್ರೀಟ್ಮೆಂಟ್ ತಕ್ಷಣ ಮಾಡಬೇಕಾಗ್ತದೆ. ಎಸ್ ಡಾಕ್ಟರ್, ಇನ್ನು ಹಾಸ್ಪಿಟಲ್ನಲ್ಲಿ ನೀಡೋ ಟ್ರೀಟ್ಮೆಂಟ್ನ ಬದಲು ಮನೆಯಲ್ಲಿ ಏನಾದರೂ ಮನೆಮದ್ದನ್ನು ಮಾಡ್ಬೋದಾ, ಇದಕ್ಕೆ ಹೇಗೆ ಅನ್ನುವಂಥದ್ದು? ಇಲ್ಲ, ಈ ಗ್ಲೋಕೋಮಾ ಈ ಒಂದು ಚಿಕಿತ್ಸೆಗೆ ಯಾವ ಮನೆಮದ್ದು ಎಫೆಕ್ಟ್ ಆಗೋದಿಲ್ಲ. ಈಗ ಗ್ಲೋಕೋಮಾ ಇದ್ದವರಿಗೆ ನಾನು ಆಗಾಗಲೇ ಹೇಳಿದ್ದೆ, ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, ಥೈರಾಯ್ಡ್ ಇಂತಹ ಪ್ರಾಬ್ಲಮ್ಗಳಿರುವ ಚಾನ್ಸಸ್ ಇದೆ. ಇದರಿಂದ ಗ್ಲೋಕೋಮಾ ಜಾಸ್ತಿ ಆಗ್ಬಹುದು. ಸೊ ನೀವು ಬ್ಲಡ್ ಪ್ರೆಷರ್ ಅಂದರೆ ಕಂಟ್ರೋಲ್ ಮಾಡಿದರೆ, ಉಪ್ಪು ಕಮ್ಮಿ ಮಾಡಿ, ಅಥವಾ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ, ಸಕ್ಕರೆ ಕಡಿಮೆ ಮಾಡಿ ಡಯಟಲ್ಲಿ ಕಂಟ್ರೋಲ್ ಮಾಡಿದರೆ ಮೇ ಬಿ ಆ ಡಿಸೀಸನ್ನು ಕಂಟ್ರೋಲ್ ಮಾಡಿದರೆ ಗ್ಲೋಕೋಮಾ ಟು ಅ ಸರ್ಟನ್ ಎಕ್ಸ್ಟೆಂಟ್ ಪ್ರೆಷರನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಬೇರೆ ಯಾವ ಮದ್ದಿನಿಂದ ಕಣ್ಣಿಗೆ ಏನಾದರೂ ನೀರು ಹಾಕಿದರೆ ಕಡಿಮೆ ಆಗ್ತದೆ ಅಂಥದ್ದೇನು ಟ್ರೀಟ್ಮೆಂಟ್ ಇಲ್ಲ. ಸೊ ಮನೆ ಮದ್ದು ಮಾಡಿ ದೃಷ್ಟಿ ಕಳೆದುಕೊಳ್ಳೋದು ಸರಿಯಲ್ಲ. ಎಸ್, ಕೆಲವೊಮ್ಮೆ ಗ್ಲೋಕೋಮಾ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿರೋದಿಲ್ಲ. ಸೊ ಇದರಿಂದಾಗಿ ದೃಷ್ಟಿಹೀನರಾಗ್ತಾರೆ. ಇದಕ್ಕೇನಾದರೂ ಚಿಕಿತ್ಸೆ ಇದೆಯಾ ಅನ್ನುವಂಥದ್ದು ಡಾಕ್ಟರ್? ಈಗ ದೃಷ್ಟಿ ಯಾರು ಆಲ್ರೆಡಿ ಕಳೆದುಕೊಂಡಿದ್ದಾರೆ, ಆ ಹೋದ ದೃಷ್ಟಿ ವಾಪಸ್ ಬರಲ್ಲ. ಸೊ ಉಳಿದ ದೃಷ್ಟಿಯನ್ನಾದರೂ ಜಾಸ್ತಿ ಮಾಡಲಿಕ್ಕೆ ನಮ್ಮಲ್ಲಿ ಲೋ ವಿಷನ್ ಏಡ್ಸ್ ಅಂತಾರೆ. ಅಂದರೆ ಯಾರಿಗೆ ಅತಿ ಕಡಿಮೆ ದೃಷ್ಟಿ ಇದೆಯೋ ಅವರಿಗೆ ಅವರ ದಿನನಿತ್ಯದ ಕೆಲಸ ಮಾಡಲಿಕ್ಕಾದರೂ ಹೆಲ್ಪ್ ಆಗುವಂಥದ್ದು ಏನಾದರೂ ಲೋ ವಿಷನ್ ಏಡ್ಸ್ ಅಂತೇವೆ. ಅದರಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಅದು ಯೂಸ್ ಮಾಡ್ಬೋದು. ಅಥವಾ ಅವರು ಕೆಲಸ ಮಾಡುವ ವಾತಾವರಣದಲ್ಲಿ ಬೆಳಕು ಜಾಸ್ತಿ ಮಾಡಿ, ಅಥವಾ ಈಗ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಂಟ್ ಜಾಸ್ತಿ ದೊಡ್ಡದು ಮಾಡಿ, ಸೊ ಆ ಥರ ಆಕ್ಯುಪೇಷನಲ್ ಥೆರಪಿ ಕೊಟ್ಟು, ರಿಹ್ಯಾಬಿಲಿಟೇಷನ್ ಇಂತಹ ಫೆಸಿಲಿಟೀಸ್ ಕೊಟ್ಟು ಅವರನ್ನು ಅಟ್ಲೀಸ್ಟ್ ಅವರ ದಿನನಿತ್ಯ ಕೆಲಸ ಮಾಡುವಂತಹ ಫೆಸಿಲಿಟೀಸನ್ನು ನಾವು ಕೊಡ್ಬೋದು. ಯಾಕೆಂದರೆ ನಾನು ಆಗಾಗ ಹೇಳಿದ್ದಾಗೆ ಈ ಹೋದ ದೃಷ್ಟಿ ವಾಪಸ್ ಬರೋದಿಲ್ಲ. ಸೊ ಅದೇ ಅದರ ಮೇನ್ ಪ್ರಾಬ್ಲಮ್ ಗ್ಲೋಕೋಮಾದು. ಸೊ ಈ ಲೋ ವಿಷನ್ ಏಡ್ಸ್ ಅನ್ನಾದರೂ ಕೊಟ್ಟು ಉಳಿದ ದೃಷ್ಟಿಯನ್ನಾದರೂ ಎನ್ಹಾನ್ಸ್ ಮಾಡ್ಬೋದು. ಹಾಗಾದರೆ ಈ ಒಂದು ಗ್ಲೋಕೋಮಾ ಬಾರದಂತೆ ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಬೋದು ಅನ್ನುವಂಥದ್ದು ಡಾಕ್ಟರ್? ಏನಾದರೂ ಮುಂಜಾಗ್ರತಾ ಕ್ರಮಗಳಿದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಈಗ ಪರೆ ಇದ್ರೆ ಜನ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಬರ್ತಾರೆ, ನಾನು ಕಾಣಲ್ಲ ಎಂದೇಳಿ. ಯಾಕೆಂದರೆ ಈ ಮಧ್ಯ ದೃಷ್ಟಿಯನ್ನು ಅಫೆಕ್ಟ್ ಆಗ್ತದೆ. ಆದರೆ ಗ್ಲೋಕೋಮಾದಲ್ಲಿ ಕಣ್ಣಿನ ವಲಯ ಅಂದರೆ ಪೆರಿಫೆರಲ್ ದೃಷ್ಟಿ ಎಫೆಕ್ಟ್ ಆದ ಕಾರಣ, ಮಧ್ಯ ದೃಷ್ಟಿ ಸರಿ ಇದ್ದ ಕಾರಣ ಜನರು ಬಂದು ಟೆಸ್ಟ್ ಮಾಡಲ್ಲ. ಸೊ ಇದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ವರ್ಲ್ಡ್ ಗ್ಲೋಕೋಮಾ ಡೇ ಅನ್ನು ಆಚರಿಸ್ತಾ ಇದ್ದೇವೆ. ಸೊ ಮಾರ್ಚ್ 6ಗೆ ಪ್ರತಿ ವರ್ಷ ವರ್ಲ್ಡ್ ಗ್ಲೋಕೋಮಾ ಡೇ ಇರುತ್ತೆ. ಸೊ ಆ ದಿನ ಪ್ರತಿ ಮೆಡಿಕಲ್ ಕಾಲೇಜ್ ಅಲ್ಲಿ ಅಥವಾ ಕಣ್ಣಿನ ಆಸ್ಪತ್ರೆಗಳಲ್ಲಿ ಇದರ ಬಗ್ಗೆ ಒಂದು ವಾರ ಗ್ಲೋಕೋಮಾ ಫಾರ್ಟ್ನೈಟ್ ಅದು 15 ಡೇಸಿಗೆ ಇದರ ಬಗ್ಗೆ ಮ್ಯಾರಥಾನ್, ವಾಕಥಾನ್ ಇಂತಹ ಕಾರ್ಯಕ್ರಮಗಳು, ಅವೇರ್ನೆಸ್ ಟಾಕ್ಸ್ ಇದೆಲ್ಲ ಮಾಡ್ತಾರೆ. ಯಾಕೆಂದ್ರೆ ಜನರಲ್ಲಿ ಜಾಸ್ತಿ ಇದರ ಬಗ್ಗೆ ಜಾಗರಣೆ ಉಂಟಾಗಪಡಿಸಲಿಕ್ಕೆ. ಸೊ ಈ ಒಂದು ಉದ್ದೇಶದಿಂದ ನೀವು ಅದನ್ನು ಮಾಡ್ತಾ ಇದ್ರಿ ಗ್ಲೋಕೋಮಾ ಡೇಯನ್ನು. ಎಸ್, ಇನ್ನು ಈ ಒಂದು ಗ್ಲೋಕೋಮಾಕ್ಕೆ ಸಂಬಂಧಪಟ್ಟಂತೆ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಒಂದು ಫೆಸಿಲಿಟಿ ಇದೆ ಅನ್ನುವಂಥದ್ದು ಡಾಕ್ಟರ್? ಸೊ ಗ್ಲೋಕೋಮಾ ಟೆಸ್ಟ್ ಮಾಡುವಂಥ ಹಾಗೂ ಟ್ರೀಟ್ಮೆಂಟ್ ಮಾಡುವಂತಹ ಎಲ್ಲ ಫೆಸಿಲಿಟೀಸ್ ಫಾದರ್ ಮುಲ್ಲರ್ಸಲ್ಲಿವೆ. ಕಣ್ಣಿನ ಪ್ರೆಷರ್ ಚೆಕ್ ಮಾಡಲಿಕ್ಕೆ, ಕಣ್ಣಿನ ಆಪ್ಟಿಕ್ ನರ್ವ್ ಇವ್ಯಾಲ್ಯೂಯೇಷನ್ ಅಂದರೆ ಕಣ್ಣಿನ ನರ ಇವ್ಯಾಲ್ಯೂಯೇಷನ್ ಮಾಡುವಂತಹ ಫೆಸಿಲಿಟೀಸ್, ಹಾಗಿಲ್ಲದೆ ಕಣ್ಣಿನ ವಲಯ ಚೆಕ್ ಮಾಡಿ ಪೆರಿಮೆಟ್ರಿ ಅಂತೇವೆ ಆ ಫೆಸಿಲಿಟಿ, OCT ಅಂದರೆ ನರದು ಹೆಲ್ತ್ ನೋಡುವಂತಹ ಫೆಸಿಲಿಟೀಸ್, ಹಾಗಾಗಿ ವೇರಿಯಸ್ ಟ್ರೀಟ್ಮೆಂಟ್ ಆಪ್ಷನ್ಸ್, ಲೇಸರ್, ಶಸ್ತ್ರಚಿಕಿತ್ಸೆ ಇವೆಲ್ಲ ನಮ್ಮ ಫಾದರ್ ಮುಲ್ಲರ್ಸಲ್ಲಿ ಅವೈಲೇಬಲ್ ಇದೆ. ಎಸ್, ಈ ಒಂದು ಗ್ಲುಕೋಮಾಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಜನ ಹಾಸ್ಪಿಟಲ್ಗೆ ಭೇಟಿ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಡಾಕ್ಟರ್? ಎಷ್ಟರ ಮಟ್ಟಿಗೆ ಗುಣಮುಖರಾಗಿದ್ದಾರೆ ಅನ್ನುವಂಥದ್ದು ಕೂಡ? ಹೌದು, ಭೇಟಿ ನೀಡಿದರೆ ಅದನ್ನು ತಕ್ಷಣ ನಾವು ಕಂಡುಹಿಡಿಯುತ್ತೇವೆ. ಯಾಕೆಂದರೆ ಕಣ್ಣಿನ ನರ ನೋಡಿದರೆ ನಾವು ಅದು ರೂಟೀನ್ ಆಗಿ ಎಲ್ಲರಲ್ಲಿ ಮಾಡ್ತೇವೆ, ನರ ಪರೀಕ್ಷಾ, ಕಣ್ಣಿನ ಪ್ರೆಷರ್ ಪರೀಕ್ಷಾ. ಸೊ ಆಗವೇ ನಾವು ಕಂಡುಹಿಡಿದರೆ ಅದಕ್ಕೆ ನಾವು ಇಮಿಡಿಯೇಟ್ಲಿ ಪೇಷಂಟಿಗೆ ಕೌನ್ಸಿಲ್ ಮಾಡಿ ಅವರು ಟ್ರೀಟ್ಮೆಂಟ್ ಮಾಡುವಂತಹ ಮಾಡ್ತೇವೆ. ಇಂತಹ ತುಂಬ ಜನರನ್ನು ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ದೇವೆ, ಅವರ ದೃಷ್ಟಿಯನ್ನು ಉಳಿಸಿದ್ದೇವೆ. ಇನ್ನು ಕಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡ್ತಾರೆ ಅಂತ ಹೇಳಿದರೆ ಗ್ಲೋಕೋಮಾ ಬಂದರೆ, ಸೊ ಇದರಿಂದಾಗಿ ಏನಾದರೂ ಫುಡ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಜನರಲ್ ಹೆಲ್ತಿ ಲೈಫ್ ಸ್ಟೈಲಿಗೆ ಎಲ್ಲರೂ ಫುಡ್ ಚೇಂಜಸ್, ಸಾಲ್ಟ್ ರೆಸ್ಟ್ರಿಕ್ಷನ್ ಅಥವಾ ಫ್ರೂಟ್ಸ್ ಎಲ್ಲ ಜಾಸ್ತಿ ತಿನ್ನುವಂಥದ್ದು ಅದೆಲ್ಲ ಮಾಡಬಹುದು. ಸ್ಪೆಸಿಫಿಕ್ ಆಗಿ ಗ್ಲೋಕೋಮಾಕ್ಕೆ ಯಾವುದಾದ್ರೂ ಫುಡ್ ರೆಸ್ಟ್ರಿಕ್ಷನ್ ಮಾಡಿದರೆ ಜಾಸ್ತಿ ಏನು ಯೂಸ್ ಆಗೋದಿಲ್ಲ. ಎಸ್ ಡಾಕ್ಟರ್, ಕೊನೆಯದಾಗಿ ಈ ಒಂದು ಗ್ಲೋಕೋಮಾದ ಬಗ್ಗೆ ವೀಕ್ಷಕರಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು ಡಾಕ್ಟರ್? ಸೊ ನಾನು ಹೇಳಿದ್ದಾಗೆ ಆಗಾಗ ಸ್ಟ್ರೆಸ್ ಮಾಡ್ತಾ ಇದ್ದೇನೆ, ಗ್ಲೋಕೋಮಾ ಇಸ್ ಅ ಕಂಪ್ಲೀಟ್ಲಿ ಪ್ರಿವೆಂಟಬಲ್ ಡಿಸೀಸ್. ಇದಕ್ಕೆ ಸುಲಭವಾಗಿ ಇದನ್ನು ಪತ್ತೆ ಹಚ್ಚಿಸಿಕೊಳ್ಬಹುದು. ಇದಕ್ಕೆ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್
ಕಾಂಪ್ಲಿಕೇಶನ್ಸ್ಗಳು ಕೂಡ ಇವೆ. ಸೊ ಇದು ನಾವು ನಿರ್ಲಕ್ಷಣ ಮಾಡಿ ನಮ್ಮ ದೃಷ್ಟಿಯನ್ನು ಕಳೆದುಕೊಳ್ಳಬಾರದು. ಅದಕ್ಕೆ 40 ವರ್ಷದ ಮೇಲಿನವರು ಪ್ರತಿ ವರ್ಷ ಒಂದು ಸತಿ ಆದರೂ ಕಣ್ಣಿನ ವೈದ್ಯರಲ್ಲಿ ಕಣ್ಣಿನ ಪರೀಕ್ಷೆ ಮಾಡಬೇಕೆಂದು ನಾನು ಹೇಳ್ತಾ ಇದ್ದೇನೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಕಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ಲೂಕೋಮಾ ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲಿ ತಡೆಗಟ್ಬೋದು ಎಲ್ಲದನ್ನ ಕೂಡ ತಿಳಿಸ್ಕೊಟ್ರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಕಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ಲೂಕೋಮಾ ಅಂದರೆ ಏನು, ಇದರ ಒಂದು ಲಕ್ಷಣಗಳೇನು, ಇದು ಯಾವ ಕಾರಣಕ್ಕಾಗಿ ಬರುತ್ತೆ ಎಲ್ಲದನ್ನ ಕೂಡ ಡಾಕ್ಟರ್ ತಿಳಿಸಿಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.